ಆ ಕೇಸಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ಕೂಡ ತೊಂದರೆಯನ್ನು ಅನುಭವಿಸಿ ನಮ್ಮದು ತಪ್ಪು ಸರ್ವ ತಪ್ಪು ಅಂತ ಹೇಳಿ ಅವರು ಒಪ್ಪಿಕೊಂಡವರೆಗೂ ಈ ದೈವ ಬಿಡಬಾರದು ಬಂದ್ರೆ ಇಲ್ಲಿಗೆ ಹರಕೆ ಕೊಡ್ತೀವಿ ಅಂತ. ಹಾಗೆ ಇವತ್ತು ಬಂದು ನಾವು ಅಗಲು ಸೇವೆಯನ್ನು ಅರ್ಪಿಸಿದ್ದೇವೆ. ಮಂಡೆಕ್ಕರ ಕಲ್ಲುಟ್ಟಿ ಅಂದರೆ ಅದು ಮಂಡೆಯಲ್ಲಿ ತುಂಬಿಸಿಟ್ಟು ಅದು ತಾನಾಗಿ ಉದ್ಭವವಾಗಿ ಬಂದಂಥ ಒಂದು ಕಲ್ಲುಟ್ಟಿ ದೈವ ಅಂತ ನಮ್ಮ ಹಿರಿಯರೆಲ್ಲ ಹೇಳಿದನ್ನು ಕೇಳಿದ್ದೇನೆ. ಅದು ಕಲ್ಲುಟ್ಟಿ ನೀನೇ ಅಮ್ಮ ಅಂತ ಹೇಳಿ ನಾನು ಬಂದೆ. ಬೆಳಿಗ್ಗೆ ಆಗೋದು ಅದೇ ಹಾಲು ಕರೆಯೋದನ್ನು ಬಂದಿದೆ. ಮೊದಲು ಈ ದೈವ ಇಲ್ಲಿಗೆ ಬಂದದ್ದು ನಮ್ಮ ಕುಟುಂಬದ ರಕ್ಷಣೆಗೆ ಬೇಕಾಗಿ ತೋಡಿಕಾಣದಿಂದ ಬಂದಿದೆ. ನಾವಿವತ್ತು ಪ್ರಸಿದ್ಧ ಕ್ಷೇತ್ರವಾದ ಮಂಡೆಕರ ಕಲ್ಲುರಟಿ ಇಲ್ಲಿ ಐತೂರು ಗ್ರಾಮದಲ್ಲಿದೆ. ಈಗ ಇಲ್ಲಿ ಸೇರಿದ್ದೇವೆ. ನಿಮಗೆ ಗೊತ್ತಿದ್ದ ಹಾಗೆ ಕುಮಾರಿ ಸೌಜನ್ಯ ಕೊಲೆಯಾಗಿ ತುಂಬ 11 ವರ್ಷ ಕಳೆಯಿತು. ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ದು. ಇಷ್ಟರವರೆಗೆ ಒಂದು ನೈಜವಾದ ಆರೋಪಿ ಯಾರಂತೇಳಿ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಈಗ ಅನೇಕ ಕಡೆ ಪ್ರತಿಭಟನೆ ಎಲ್ಲ ನಡೀತಾ ಉಂಟು. ಅದೇ ರೀತಿ ದೇವರುಗಳ ಮೊರೆ ಕೂಡ ತುಂಬ ಕಡೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವು ಈ ಕ್ಷೇತ್ರದಲ್ಲಿ, ಈ ಪವಿತ್ರವಾದ ಕ್ಷೇತ್ರದಲ್ಲಿ ಇವತ್ತು ನಾವು ನೀತಿ ತಂಡ ಮತ್ತು ನಮ್ಮ ಸೌಜನ್ಯನ ಮನೆಯವರ ಪರವಾಗಿ ಇವತ್ತೊಂದು ಹರಕೆಯನ್ನು ಹೊತ್ತುಕೊಂಡಿದ್ದೇವೆ. ಇದರೊಂದು ಸಣ್ಣ ಮಟ್ಟಿಗೊಂದು ಸ್ವಲ್ಪ ಇತಿಹಾಸ ಹೇಳ್ತೇನೆ. ಇದು ಮೊದಲು ಜೈನರ ಆಡಳಿತದಲ್ಲಿರುವಾಗ ಏನೋ ಈ ದೈವದ ಯಾವುದೇ ಕೆಲಸಕ್ಕೂ ದೈವ ಬಿಡುವುದಿಲ್ಲ ಅಂತ ಉದ್ದೇಶದಿಂದ ಆ ದೈವವನ್ನು ಒಂದು ಮಂಡೆಯಲ್ಲಿ ತುಂಬಿಸಿ ತಂತ್ರಿಯವರ ಮೂಲಕ ಮಣ್ಣಿನೊಳಗೆ ಊತಿಟ್ಟದು. ಇದು ಕ್ರಮೇಣವಾಗಿ ಇವರ ಈ ಜೈನರ ಆಡಳಿತದಲ್ಲಿ ಅವರ ಅನಾಚಾರ ಅಧರ್ಮ ಜಾಸ್ತಿ ಆಗ್ತಾ ಹೋಗುವಾಗ ಈ ದೈವ ಏನೋ ನೆಲದ ಅಡಿಯಿಂದ ಉದ್ಭವವಾಗಿ ಮೇಲಗಡೆ ಏನು 7 ಪೀಸಾಗಿ 7 ಕಡೆ ಹೋಗಿದಂತೆ ಒಂದು ಇದಿದೆ, ಉಲ್ಲೇಖ ಉಂಟು. ಅದೇ ರೀತಿ ಇಲ್ಲಿ ಮೂಲ ಸ್ಥಾನ ಇಲ್ಲಿ ಮಂಡೆಕರ ಅಂತ ಹೇಳಿ. ಇಲ್ಲಿ ಆಮೇಲೆ ಈ ದೈವ ಮೇಲೆ ಬಂದ ಮೇಲೆ ಈ ಊತಿಟ ತಂತ್ರಿಯವರನ್ನು ಕೂಡ ಅವರ ಕೈಯಾಲಾಗಿ ಅದನ್ನು ದೈವ ಬ್ರಾಹ್ಮಣ ರೂಪದಲ್ಲಿ ಅದರ ಬಲಗೈ ಬಂಟನ ರೀತಿಯಲ್ಲಿ ಇಟ್ಟುಕೊಂಡು ಈಗ ಕೂಡ ಅದಕ್ಕೆ ಈ ಕೋಲ ಕೊಡುವ ಸಂದರ್ಭದಲ್ಲಿ ಮೊದಲಾಗಿ ಬ್ರಾಹ್ಮಣ ಕುಳ್ಳೆ ಅಂತೇಳಿ ಅದಕ್ಕೆ ನೇಮ ಕೊಟ್ಟು ಅದು ಬ್ರಾಹ್ಮಣ ರೀತಿಯಲ್ಲಿ ನೇಮ ಎಲ್ಲ ಮಾಡಿ ಆಮೇಲೆ ದೈವದ ಕೋಲ ನಡೀತಾ ಬಂದ ಒಂದು ಭಾರಿ ಒಂದು ಸತ್ಯದ ಕ್ಷೇತ್ರ ಇದು. ಆದಷ್ಟು ಬೇಗ ನೈಜ ಆರೋಪಿಗಳು ಹೊರಗಡೆ ಬರಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮತ್ತೆ ಆ ಕೇಸಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ಕೂಡ ತೊಂದರೆಯನ್ನು ಅನುಭವಿಸಿ ನಮ್ಮದು ತಪ್ಪು ಸರ್ವ ತಪ್ಪು ಅಂತೇಳಿ ಅವರು ಒಪ್ಪಿಕೊಂಡವರೆಗೂ ಈ ದೈವ ಬಿಡಬಾರದು ಅಂತೇಳಿ ನಾವು ಈ ತಂಡದ ಪರವಾಗಿ ಮತ್ತು ಅವರ ಮನೆಯ ಪರವಾಗಿ ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ. ಒಂದು ಅದೇ ನಾವು ಎಷ್ಟು ಬೇಗ ಗೊತ್ತಾದ ಕೂಡಲೇ ಒಂದು ಅಗೆಲು ಸೇವೆಯನ್ನು ಅವರ ಮನೆಯವರು ಇದ್ದು ಇಲ್ಲಿ ಅವರನ್ನು ಕರ್ಕೊಂಡು ಬಂದು ಅವರ ಮೂಲಕ ಇದಕ್ಕೆ ಅರ್ಪಣೆ ಮಾಡ್ತೇವೆ ಅಂತೇಳಿ ನಾವು ಈಗ ಪ್ರಾರ್ಥನೆ ಮಾಡಿಕೊಳ್ತೇವೆ. ಅದೇ ರೀತಿ ನಮಗೆ ಈ ವಿಷಯದಲ್ಲಿ ಆದಷ್ಟು ಬೇಗ ನಮಗೆ ಈ ದೈವವು ಎಲ್ಲ ರೀತಿಯಲ್ಲಿ ಅವರಿಗೆ ಈ ಕಾನೂನುಗಳಿಗೆ ಸಪೋರ್ಟ್ ಮಾಡಿ ಕಾನೂನು ಮುಖಾಂತರ ಆದಷ್ಟು ಬೇಗ ಅವರಿಗೆ ನಮಗೆ ಈ ಜಯ ಸಿಗುವ ಹಾಗೆ ಆರೋಪಿಗಳು ಸಿಗುವ ಹಾಗೆ ಮಾಡ್ಬೇಕಂತೇಳಿ ಈ ಮೂಲಕ ಇವತ್ತು ಎಲ್ಲರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ ಅಪ್ಪೆ ಪಾಶಾನ ಮಾಡ್ತೆ ನಿಕ್ ತಿಂಗಳು ಸಂಕ್ರಾಂತಿ ತಾನಿ ಅಗೆಲು ಕೊರ್ಪಣ ಇಂಜಿ ಅಂಕಲ ಒಕ್ಕೆಲಿಡ್ದು ಬೊಕ್ಕ ನಿಕ್ಷಯ ಮಲ್ತದ ಅಂಚೆನೆ ಆ ಪ್ರಕಾರ ಅಂಕಲ ಒಂದು ಇನ್ನಿಲ್ಲ ಮಲ್ತೊಂದುಲ್ಲ. ಸ್ವಾಮಿ ಅಂಕಲ ಮೀನ ನೀರಿಟ್ಟು ಉತ್ತನದಲ್ಲಿ ಒಟ್ಟು ನೆಟ್ಟನ್ ತಾರೈಟು ಎನ್ನ ಕೋರಿಟ್ಟು ಸರ್ವಲ ಎಂಕಲಿಡ್ತು ತಪ್ಪು ಇಪ್ಪು ದೈವನೆ ತಪ್ಪುನು ಮಾವಂತ ಬುಡ್ದು ಪಾಡ್ತು ಎಂಕಲ್ನ ಕುಟುಂಬಗೂ ಅಂಚೆನೆ ಸೇರ್ನ ಜನಕ್ಕುಲೆಗ್
ಕೈಕಾರಿಗೆ ಸುಖ ಕೊರತು ಬೆನ್ಪುಣಂಚಿನೊಂಜಿ ಯೋಗಲ ಕೊರತು ಮುಲ್ಪ ಸ್ವಾಮಿ ದೈವನೇ ದೆಕ್ಕು ದುಂಬುಲ ಈ ಕಾತೊಂದು ಬತ್ತದ ಅವೇ ರೀತಿ ನಾಣ ದುಂಬುಗಳ ಕಾಪು ಅಂಡತು ಭಯಂಕರ ಒಂಜಿ ನಂಬಿಕೆಟ್ಟು ಪ್ರತಿ ಒರಿಲ ಮುಲ್ಪ ಜನಕಲು ಊರು ತಗಲು ಅಲ್ಪ ಬತ್ತನ ಭಿನ್ನನಂಟೆರು ಇಂಚನಕಲು ಪೂರ ಭಾರಿ ನಾನು ನಮ್ಮೊಂದುಲ್ಲೇರು ಆ ನಂಬಲಿಗೇನು ಒರಿಪವಲ್ನ ದೆಯ್ಯವಲ್ನೆ ಅಂಚೆನೆ ಎಂಕಲೆ ಕೈಟ್ ಎಂಚೆಂಚಿನ ಆ ದೆಯ್ಯೋಗು ಕೊರಡೋ ಐನು ಪೂರ ದೆತೋಲ್ನ ಕೊರ್ಪುನಂಚಿನ ಒಂಜಿ ಶಕ್ತಿ ಎಂಕಲಿಗೆ ಕೊರ್ಲು ಕೊರ್ಲ ದೆಯ್ಯವನೆ ಅಂದು ಪಂಡೋಣ ಅಂಚ ಅನ ಈ ಪಾಡೆಂಚಿನ ಅಗೆಲ್ನ ಕೊರ್ಲುಟು ಆ ದೆಯ್ವ ಪೌರ್ಣ ಮಲ್ತುಂಟು ನಿನ್ನ ಬಂಡಾರುಟು ಅಮೃತೊಂದಿನುಟು ಎಂಕಲಿಗೆ ಅಮೃತವನ್ನು ಕೊರ್ಲ ದೆಯ್ವನೆ ಅಂದು ಕೇಳೋಣ ಸೌಜನ್ಯಕ್ಕೆ ಸೀತೆ ಅತ್ಯಾಚಾರ್ಯ ಮಾಂತನಗಳ ಆರೋಪ ಅವಿತ ಏರಿಂದ ಗೊತ್ತಾದ ಎಂಕ್ಲಿಗೆ ಅವಿತ ಈ ಅಪ್ಪನ ಮುಖಾಂತರ ಆಯ್ನ ಹತ್ತು ಬೇಕು ಗೊತ್ತಾವಡು ಇಂಕ್ಲೊಂದು ಅಗೆಲ ಸೇವೆ ಕೊರ್ಪ ಗೊತ್ತಾಗಿ ಕೂಡ್ಲೆ ಅಕ್ಲ ಇಲ್ಲ ತಗಲಿ ಇತ್ತು ಸ್ವಾಮಿ ಅಪ್ಪ ಪಾಷಾಣ ಮಾಡ್ತೀಯ ಅಕ್ಲನ ಅದಂಜನ ಇಡೀ ಭೂಲೋಕಟೆ ನಡ್ತೊಂದುಂಡು ಉಂಡು ಅಂಚೆನೆ ಮುಲ್ಪಲ ಈ ಮಂಡಕರ ಕಲ್ಲುರ್ತಿಗೆಲ್ಲ ಒಂಜಿ ಅಗೆಲು ಕೊರಪೆ ಅಂಡತು ಅಕಲ್ನ ಸೇರ್ನ ಅಕಲ್ನ ಮಾತ ಒಂಜಿ ಅಕಲ್ನ ಕುಟುಂಬದ ಪರವಾಗಿ ಎಂಕಲ್ನ ಸೇರ್ನ ಅಕಲ್ನ ಪರವಾತಲ್ಲ ಎಂಕಲ ಒಂಜಿ ಅಗೆಲು ಕೊರಪಂದು ನಮ್ಮ ನಿಶ್ಚಯ ಮಾಡ್ತದ ಅವು ಸರಿಯಾಯಿನ ರೀತಿ ಎಂಚ ಅನ್ಯಾಯ ನೀತಿ ಪೊರ್ಲುಟು ತೆರಿತು ಬರಡು ಅಂಡದು ದೈವಟ ನಮ್ಮ ಕೇಂಡೋಣ ಇವತ್ತು ನಾನು ಪ್ರಥಮವಾಗಿ ಈ ಮಂಡಕ್ಕರ ಕಲ್ಲುಟ್ಟಿ ಅಪ್ಪ ದೇವಸ್ಥಾನಕ್ಕೆ ಬಂದದ್ದು. ಇಲ್ಲಿ ಬಂದು ನೋಡುವಾಗ ತುಂಬ ನನಗೆ ವಿಶೇಷವಾಗಿ ಕಂಡಿತ್ತು. ಅಂದರೆ ನಮ್ಮ ಅಜ್ಜಂದ್ರೆಲ್ಲ ಹೇಳ್ತಿದ್ರು, ಇದೊಂದು ಮಂಡಕ್ಕರ ಕಲ್ಲುಟ್ಟಿ ಅಂದರೆ ಅದು ಮಂಡೆಯಲ್ಲಿ ತುಂಬಿಸಿಟ್ಟು ಅದು ತಾನಾಗಿಯೇ ಉದ್ಭವವಾಗಿ ಬಂದಂಥ ಒಂದು ಕಲ್ಲುಟ್ಟಿ ದೈವ ಅಂತ ನಮ್ಮ ಹಿರಿಯರೆಲ್ಲ ಹೇಳಿದ್ದನ್ನು ಕೇಳಿದ್ದೇನೆ. ಹಾಗೆ ಇವತ್ತೊಂದು ಸಲ ಹೋಗಿ ಬರಬೇಕು ಅಂತೇಳಿ ಅಲ್ಲಿಗೆ ಬಂದು ನೋಡುವಾಗ ಇಲ್ಲಿ ಭಯಂಕರ ವಿಶೇಷ. ಕೆಲವರೆಲ್ಲ ಹೇಳ್ತಾರೆ, ಏನೇ ಒಂದು ಕಷ್ಟ ಇದ್ದರೂ ಆ ತಾಯಿ ಕಲ್ಲುಟ್ಟಿ ಹತ್ರ ಬೇಡಿಕೊಂಡ್ರೆ ತಕ್ಷಣವೇ ಅದು ಈಡೇರ್ತದಂತೆ. ಹಾಗೆ ನಮಗೆ ಇಲ್ಲಿ ಬಂದು ಭಾಳ ಖುಷಿಯಾಗಿದೆ. ಎಂಥ ಕಷ್ಟ ಇದ್ದರೂ ಏನೇ ಇದ್ದರೂ ಆ ತಾಯಿಯ ಮೊರೆ ಹೋದರೆ ಕೆಲವೇ ಕ್ಷಣದಲ್ಲಿ ಅದು ನೆರವೇರುತ್ತೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಹಾಗೆ ಇಲ್ಲಿ ಬಂದು ನಾನು ಕಣ್ಣಾರ ನೋಡಿದಾಗ ನನಗೆ ಭಾಳ ಖುಷಿಯಾಯಿತು. ಇನ್ನು ಮುಂದಕ್ಕೆ ಕೂಡ ಜನಗಳು ಇದೇ ರೀತಿ ಬಂದು ಅವರ ಕಷ್ಟವನ್ನು ಪರಿಹರಿಸಿಕೊಂಡು ಹೋಗಲಿ ಅಂತೇಳಿ ಈ ಮೂಲಕ ನಾನು ಕೇಳಿಕೊಳ್ಳೋದು ಇಷ್ಟೇ. ಇದು ಮಂಡಕರ ಅಂತ ತಲೆಮಾರು ಮನೆಯಲ್ಲಿ ಅಂದರೆ ಸಾಧಾರಣ 400 ವರ್ಷಗಳ ಹಿಂದಿನ ಇತಿಹಾಸ ಉಂಟು ಇದಕ್ಕೆ, ನಮ್ಮ ಮಂಡಕರ ಕಲ್ಲುಟ್ಟಿ ದೈವಕ್ಕೆ. ಹಾಗೆ ಇದನ್ನು ಕಲ್ಲುಟ್ಟಿ ನಂಬಿದರಲ್ಲಿ ಇಷ್ಟವರೆಗೆ ಯಾರು ಮನಸೋತವರು ಯಾರು ಇಲ್ಲ, ಗೆದ್ದವರು ಇರುತ್ತದೆ. ಯಾಕೆಂದರೆ ಏನೇ ಸಮಸ್ಯೆ ಬಂದರೂ ಅದು ಮನುಷ್ಯಗಾಗಲಿ ಅಥವಾ ಪಶು ಪ್ರಾಣಿಗಳ ವಿಚಾರಗಳಾದರೂ ಏನಾದರೂ ಹಾಕಿಕೊಂಡಿದ್ದಾರೆ ಅದು ನೆರೆ ಸೇರುವಂಥದ್ದು ಒಂದು ವಿಚಾರಣೆ. ಅಂದರೆ ಅದರಲ್ಲಿ ಯಾರು ಸೋಲುವಂಥ ಕೊಟ್ಟ ಮಾತಿಗೆ ಯಾರು ತಪ್ಪುವುದಿಲ್ಲ. ಅದೇ ರೀತಿ ನಮ್ಮ ಮಂಡಕರ ಕಲ್ಲುಟ್ಟಿಯ ಒಂದು ವಿಶೇಷತೆ ಅಂದರೆ ನಡೆಸುವಂಥದ್ದು ವಿಶೇಷತೆ ಅದು. ಮತ್ತು ಈಗ ನಂದ ವಿಚಾರ ಹೇಳುವಂಥದ್ದು, ಹಿರಿಯ ನಮ್ಮ ತಂದೆ ಅಥವಾ ನಮ್ಮ ಅತ್ತೆಯಂದಿರವರು ಇರುವಾಗ ಹೇಳು ಮಾತೆಂದರೆ, ಏನಾದರೂ ದನಗಳು ಗುಡ್ಡೆಗೆ ಬಿಟ್ಟರೆ, ಗೋವುಗಳನ್ನು ಬಿಟ್ಟರೆ ಅದು ಬಾರದಿದ್ದಲ್ಲೇ ಸಾಯಂಕಾಲಕ್ಕೆ ಏನಾದರೂ ಮಾತು ಹೇಳ್ತಾರೆ, ಕಲ್ಲುಟ್ಟಿ ದೈವ ನೀವು ನನ್ನ ಗೋವು ಬಾರದಿದ್ದರೆ ಇದು ನಿನ್ನದೇ, ಇದು ನಮ್ಮ ಭಾಷೆಯಲ್ಲಿ ಇದು ಗುಡ್ಡೆಯ ಚಿನ್ನ ಅಂತ ಹೇಳ್ತಾರಲ್ಲ, ಗುಡ್ಡದ ಬಂಗಾರ ಅಂತ ಹೇಳ್ತಾರೆ ತುಳಿಲಾದರೆ, ಅದು ನಮ್ಮದಲ್ಲ. ಬಂದರೆ ನಿನ್ನದಿ, ಉಳಿದರೆ ನಿನ್ನದಿ, ಇಲ್ಲದಿದ್ದು ನಿನ್ನದಿ ಅಂತ ಹೇಳಿದರೆ ಬೆಳಿಗಾಗಿ ಉಂಟದನ್ನೇ ನನ್ನ ಅನುಭವ ಅಂದರೆ ಹಾಗೆ. 2 ದಿವಸ ಒಂದು ಹಾಲು ಕರೆಯುವ ದನ ಬಂದಿಲ್ಲ, ಅದಕ್ಕೆ ನಾವು ಈ ಥರ ನಮ್ಮ ಕಲ್ಲುಟ್ಟಿ ಹತ್ರ ಬೇಡಿಕೊಂಡಿದ್ದೇನೆ. ಈ ಥರ ನನ್ನ ಕಾರಣ ಆಗಿದ್ದು, ಏನಾದರೂ ಕಲ್ಲುಟ್ಟಿ ನೀನೇ ಅಮ್ಮ ಅಂತ ಹೇಳಿ ನಾನು ಬಂದೆ. ಬೆಳಿಗ್ಗೆ ಆಗೋದು ಅದೇ ಹಾಲು ಕರೆಯುವ ದನ ಬಂದಿದೆ. ಮತ್ತು ಅದಕ್ಕೆ ನಾನು ಕಾಲು ನೋವಿಗೆ ಬೇಕಾಗಿ ನಾನು ಅದರ ಜೊತೆಗೆ ಇದರಿಗೂ ಹೇಳ್ಕೊಂಡೆ, ಅದಕ್ಕೂ ಕೂಡ ಒಳ್ಳೆ ನಮಗೆ ಕ್ಷೇಮ ಸಿಕ್ಕಿದೆ. ಅದರಿಂದ ಯಾವ ರೀತಿಯಲ್ಲಿ ನಮ್ಮ ಈ ಕಲ್ಲುಟ್ಟಿ ದೈವ ಯಾರನ್ನು ಕೈ ಬಿಡುವಂತಿಲ್ಲ. ನಾವು ಇವಳಿಗೆ ಹೆರಿಗೆಗೆ ಹೊಟ್ಟೆ ನೋವು ಬರುವಾಗ ಇಲ್ಲಿ ಬಂದು ಕೈ ಮುಗಿದು ಹೋಗ್ದಿದ್ದೇವೆ. ಆಸ್ಪತ್ರೆಗೆ ಹೋಗುವಾಗ ನಾವು ಡೆಲಿವರಿ ಆಗಿ ಬಂದ ಮೇಲೆ ಇಲ್ಲಿ ಆಗಲು ಕೊಡ್ತೇವೆ ಅಂತ, ಹಾಗೆ ಏನು ತೊಂದರೆ ಆಗಲಿಲ್ಲ. ಆಗಲು ಕೊಟ್ಟದ್ದು. ಡೆಲಿವರಿಗೆ ಹೋಗಬೇಕಾದ್ರೆ ಇಲ್ಲಿ ಬೇಡಿಕೊಂಡು ಹೋಗಿದ್ವಿ. ನಾವು ಡೆಲಿವರಿ ಎಲ್ಲ ಸರಿಯಾಗಿ ಬಂದರೆ ಇಲ್ಲಿಗೆ ಹರಕೆ ಕೊಡ್ತೀವಿ ಅಂತ. ಹಾಗೆ ಇವತ್ತು ಬಂದು ನಾವು ಅಗಲು ಸೇವೆಯನ್ನು ಅರ್ಪಿಸಿದ್ದೇವೆ. ಇದು ನಾವು ಮುಂದೆಯಿಂದ ಸಹ ಇಲ್ಲಿ ನಂಬಿಕೊಂಡೆಲ್ಲ ಬರ್ತಿದ್ವಿ. ಹಾಗೆಯೇ ಈ ಸಲ ಸಹ ನಂಬಿಕೊಂಡು ಇಲ್ಲಿಗೆ ಅಗಲನ್ನು ಅರ್ಪಿಸಿದ್ದೇವೆ. ನಾವು ಪ್ರತಿ ತಿಂಗಳು ಸಂಕ್ರಾಂತಿ ಮುಂಚೆ ನಮ್ಮ ಮನೆಯಲ್ಲಿ ಕೊಡ್ತಾ ಇದ್ವು. ಈಗ ಈ ಮಂಡಕರ ಕಲ್ಲುಟ್ಟಿ ಇಲ್ಲಿ ಪ್ರತಿಷ್ಠೆ ಮಾಡಿದ ಮೇಲೆ ಈಗ 3ನೇ ತಿಂಗಳು, ಇಲ್ಲಿ 3ನೇ ತಿಂಗಳಲ್ಲಿ ನಾವು
ಸಂಕ್ರಾಂತಿ ಅಗೆಯಲು ಅಂತ ಮಾಡಿದೆ. ಊರಿನ ಭಕ್ತಾದಿಗಳು ಸಾರ್ವಜನಿಕರು ಎಲ್ಲರೂ ಹೊರಗಿನಿಂದ ಬಂದು ಅಗೆಲು ಸೇವೆ ಸ್ವೀಕಾರ ಮಾಡ್ತಾರೆ, ಅಗೆಲು ಕೊಡ್ತಾ ಇದ್ದಾರೆ. ಹಾಗೆ ಮಧ್ಯಾಹ್ನ ಅನ್ನದಾನದ ಕೆಲಸ ಮಾಡ್ತಾ ಇದ್ದೇವೆ, ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲು ಈ ದೈವ ಇಲ್ಲಿಗೆ ಬಂದದ್ದು ನಮ್ಮ ಕುಟುಂಬದ ರಕ್ಷಣೆಗೆ ಬೇಕಾಗಿ ತೋಡಿಕಾಣದಿಂದ ಬಂದಿದೆ ದೈವ ಎಷ್ಟೋ ಕಾಲಕ್ಕೆ ಮೊದಲು. ಈಗ ಹೀಗೆ ಚವಡಿ ಏನು ಆಗದೆ ಮನೆಯಲ್ಲಿ ಇತ್ತು, ನಮಗೆ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ತೆಗೊಳ್ಳುವಂಥ ಯೋಗವೂ ಬರಲಿಲ್ಲ. ಹಾಗೆ ಸುಮಾರು ಕಾಲದಿಂದ ಮತ್ತು ಈ ಜೈನರಸು ಅವರು ಇದನ್ನು ದೈವವನ್ನು ಹಿಡಿಬೇಕು, ಇದು ಭಾಳ ಕಾರ್ಣಿಕದ ದೈವ ಅಂತ ಹೇಳಿ ಒಂದು ಬಡಕಾಯಿ ತಂತ್ರಿಯನ್ನು ತಂದು ಹೊಂಡ ತೆಗೆದು 7 ಅಡಿ ಹೊಂಡವನ್ನು ತೆಗೆದು ಅದರಲ್ಲಿ ಮುಚ್ಚಿಟ್ರು. ಹಾಗೆ ಮುಚ್ಚಿಡುವ ಸಂದರ್ಭದಲ್ಲಿ ಇದು ಒಂದು ಕಡೆ ಮುಚ್ಚಿಟ್ಟ ಮಂಡೆ 9 ಕಡೆ ಹೊಡೆಯಿತು. ಕಲ್ಲಾಜೆ, ಆಜನ, ಬಂಟ್ರ, ಮಿತ್ತೋಡಿ ಇಲ್ಲಿ ಎಲ್ಲ ಇದನ್ನು ಆರಾಧನೆ ಮಾಡ್ತಾರೆ. ಹಾಗೆಯೇ ಅದಕ್ಕೆ ಬೇಕಾಗಿ ಈ ದೈವದ ಬೇಡಿಕೆ ತುಂಬ ಕಾಲದಿಂದಲೂ ನಮಗೆ ಒತ್ತಡ ಇತ್ತು, ಇಂಥ ಒಂದು ಸ್ಥಾನ ಬೇಕು ನನಗೆ ಅಂತ. ಅದು ಮತ್ತು ನಾವು ಈಗ ಕಳೆದ ವರ್ಷ ಅದಕ್ಕೆ ಮೊದಲು ಒಂದು 4 ವರ್ಷದಿಂದ ಅಷ್ಟಮಂಗಲ ಎಲ್ಲ ಮಾಡಿ ಇದನ್ನು ಈಗ ನಮಗೆ ಕಳೆದ ವರ್ಷ ಮಾರ್ಚಿಯಲ್ಲಿ ನಮಗೆ ಮಾಡಲಿಕ್ಕೆ ದೈವದ ಅನುಗ್ರಹ ಬಂತು. ಹಾಗೆಯೇ ಈಗ ತುಂಬ ಚಿನ್ನದ ಬಗೆ ಮತ್ತು ಕೇಸಿನ ಬಗೆ, ಮೊದಲಿನದು ಕೇಸಿನ ಬಗೆ, ಒಂದು ಕೇಸಿಗೆ ಏನಾದರೂ ನಿನಗೆ ಇಂಥ ಒಂದು ಸೇವೆ ಕೊಡ್ತೇನೆ ಅಂತ ಹೇಳಿದರೆ ಆಯಿತು, ಕತೆ ಮುಗಿಯಿತು ಅಲ್ಲಿ. ಅಷ್ಟು ಒಂದು ಬಲವಾದಂಥ ಇದು ನಮಗೆ ಆದಂಥ ಸಂಗತಿಗಳು, ನಮಗೇನೆ ಬಾಕಿಯವರ ಹರಕೆಯಲ್ಲಿರೋವರಿಗೆ ತುಂಬ ಆಗಿದೆ. ಹಾಗೆಯೇ ನಮಗೆ ಇದು ತುಂಬ ನಂಬಿಕೆ. ಅಷ್ಟಮಂಗಲದಲ್ಲಿ ಹೇಳಿದ್ದಾರೆ, ಮನೋಲಿ ಬೈಲಿಕ್ಕಿಂತ ಮೇಲ್ಪಟ್ಟ ದೈವ ಇದು, ನೀವು ಇದನ್ನು ಚೆನ್ನಾಗಿ ನೋಡಿಕೊಳ್ಳಿ, ಆರಾಧನೆ ಮಾಡಿ, ಮತ್ತು ಊರಿನವರಲ್ಲಿ ಕೇಳಿಬೇಕಾದ್ರೆ ಸಂಗತಿ ಹೇಗೆ ಅಂತ ಹಾಗೆಲ್ಲ ಅಷ್ಟಮಂಗಲದವರು ಹೇಳಿದ್ದಾರೆ. ಹಾಗೆಯೇ ಈ ರೀತಿ ಇಷ್ಟುವರೆಗೆ ಅವರು ಹೇಳಿದ ಪ್ರಕಾರ ನಮಗೆ ಆಗಿದೆ. ಮತ್ತು ಮೊನ್ನೆ ಈಗ ನಮ್ಮ ಒಳಗಿಂದು ಒಂದು ಚಿನ್ನ ಬಿಸಡಿ ಹೋಯಿತು, ಒಂದು 4-5 ಲಕ್ಷದ್ದು. ಖಾಲಿ ಒಂದು ಅಗಲ ಸೇವೆ ಮಾತ್ರ ಅವರು ಹೇಳಿದ್ದು. ಕೂಡಲೇ ಮರುದಿನ ದಿವಸ 2 ದಿವಸದ ಒಳಗೆ ಈ ಹರಕೆ ಬಂದಿದೆ. ಈಗ ನಾವು ಮೊನ್ನೆಯಿಂದ ನಿಘಂಟು ಮಾಡಿದ ಪ್ರಕಾರ ಹಗಲು ಸೇವೆ, ಸಂಕ್ರಾಂತಿ ಯಾವುದೇ ಇರಲಿ ಹಗಲು ಸುರಿಗೆ ಒಂದು 10-15 ಇತ್ತು. ಅದರ ನಂತರ ಒಂದು 11, ಕಳೆದ ತಿಂಗಳು ಒಂದು 9, ಈ ಸಲ 8, ಹೀಗೆಲ್ಲ ಆಗ್ತಾ ಉಂಟು. ಎಲ್ಲ ಹರಕೆ ಬರ್ತಾ ಉಂಟು. ಇವತ್ತು ಒಂದು ದೈವ ಕಟ್ಟಲಿಕ್ಕೆ ಅಂತ ಗಗ್ಗರ ಕೂಡ ಬಂದಿದೆ ಇಲ್ಲಿ ಹರಕೆ, ಇದು ನಮ್ಮ ಸಂಬಂಧಿಕರದ್ದೇ. ಹಾಗೆ ಊರಿನವರೆಲ್ಲ ಬಹಳ ಇದಕ್ಕೆ ಈಗ ಪ್ರೋತ್ಸಾಹ ಕೊಡ್ತಾರೆ, ಬರ್ತಾರೆ, ಕೈ ಮುಗಿತಾರೆ, ಹರಕೆ ಹಾಕ್ತಾರೆ. ಎಲ್ಲವನ್ನು ಅದರ ಇಚ್ಛೆಯಂತೆ ನಾನು ಇನ್ನು ಮುಂದಕ್ಕೆ ಆ ದೈವ ಕಾಪಾಡಲಿ ಎಂದು ಆ ಕಲ್ಲುರ್ತಿ ದೈವದಲ್ಲಿ, ಮಂಡಕರ ಕಲ್ಲುರ್ತಿಯಲ್ಲಿ ನಾನು ಬೇಡಿಕೊಳ್ಳುತ್ತೇನೆ.